ಕಾಂಗ್ರೆಸ್ ಪಕ್ಷದ ವತಿಯಿಂದ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಆರೋಗ್ಯ ಹಸ್ತ ಕಾರ್ಯಕ್ರಮ ನಡೆಯಲಿದ್ದು ಪ್ರತಿ ತಾಲೂಕಿನಲ್ಲಿ ಒಬ್ಬರು ಡಾಕ್ಟರ್ ಮತ್ತು 66 ಜನ ಕಾರ್ಯಕರ್ತರು ಕೊರೋನಾ ವಾರಿಯರ್ಸ್ಗಳಾಗಿ ಕೆಲಸ ಮಾಡಲಿದ್ದಾರೆ ಅಂತ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಜಯಪ್ರಕಾಶ್ ರೈ ಹೇಳಿದರು। ಈ ಕುರಿತು ಸುಳ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರೋಗ್ಯ ಹಸ್ತ ಕಾರ್ಯಕ್ರಮಕ್ಕೆ ಗ್ರಾಮದಲ್ಲಿ ತಲಾ 2 ನೇಮಕ ಮಾಡಲಾಗಿದ್ದು ಸುಳ್ಯದಲ್ಲಿ ವೈದ್ಯರಾದ ಡಾಕ್ಟರ್ ರಘು ಅವರನ್ನು ನೇಮಕ ಮಾಡಲಾಗಿದೆ। ನೇಮಕಗೊಂಡವರಿಗೆ ತರಬೇತಿ, ಪಿಪಿಇ ಕಿಟ್, ಥರ್ಮಲ್ ಸ್ಕ್ರೀನ್, ಮಾಸ್ಕ್, ಪಲ್ಸ್ ಆಕ್ಸಿಮೀಟರ್ ಮುಂತಾದ ಅಗತ್ಯತೆಗಳನ್ನು ಹೊಂದಿರುವ ಕಿಟ್ ನೀಡಲಾಗುತ್ತೆ। ಅಲ್ಲದೆ ಕೊರೋನಾ ವಾರಿಯರ್ಸ್ಗೆ 2 ಲಕ್ಷದ ಇನ್ಶೂರೆನ್ಸ್ ಕೂಡ ಇದೆ। ಯಾರಿಗಾದರೂ ಕೊರೋನಾ ವೈರಸ್ ಬಾಧಿತ ಲಕ್ಷಣಗಳು ಕಂಡುಬಂದರೆ ಅವರನ್ನು ಸುಳ್ಯದ ವೈದ್ಯರಿಗೆ ಕಳುಹಿಸಿಕೊಡಲಾಗುತ್ತೆ ಅಂತ ಮಾಹಿತಿ ನೀಡಿದರು। ಶಿವಕುಮಾರ್ ಬಂದ ನಂತರ ಬಹಳ ವಿಭಿನ್ನ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರೆ। ಅದರಲ್ಲಿ ಆರೋಗ್ಯ ಹಸ್ತ ಅಂತ ಹೇಳಿ ಕೊರೋನಾ ಜಾಸ್ತಿ ಆಗ್ತಾ ಇದೆ। ಆ ಸಂದರ್ಭದಲ್ಲಿ ಸರ್ಕಾರಗಳ ಪ್ರಯತ್ನಗಳು ಸಾಕಾಗುವುದಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಕೆಪಿಸಿಸಿ ವತಿಯಿಂದ ಆರೋಗ್ಯ ಹಸ್ತ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ। ಈ ಕಾರ್ಯಕ್ರಮದ ಮುಖಾಂತರ ಪ್ರತಿ ಗ್ರಾಮದಲ್ಲಿ ಮಿನಿಮಮ್ 2 ನಮ್ಮ ಕಾರ್ಯಕರ್ತರು ಈ ಕೊರೋನಾದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವುದು ಮತ್ತೆ ಅವರಿಗೆ ನಿರ್ದೇಶನ ಕೊಡುವಂಥದ್ದು, ನಿರ್ದೇಶನ ಕೊಟ್ಟು ಅವರಿಗೆ ಒಳ್ಳೆ ಚಿಕಿತ್ಸೆ ಸಿಗುವ ರೀತಿಯಲ್ಲಿ ಮಾಡುವಂಥದ್ದು। ಹಾಗಾಗಿ ಆರೋಗ್ಯ ಹಸ್ತ ಕಾರ್ಯಕ್ರಮ ಈಗಾಗಲೇ ಚಾಲನೆಗೊಂಡಿದೆ। ನಮ್ಮ ತಾಲೂಕು ಮಟ್ಟದಲ್ಲಿ ಒಬ್ಬರು ವೈದ್ಯಾಧಿಕಾರಿಗಳು ಅದರ ನೇತೃತ್ವವನ್ನು ವಹಿಸ್ತಾರೆ, ವೈದ್ಯರು। ಇಲ್ಲಿ ನಮಗೆ ನೇರವಾಗಿ ಡಾಕ್ಟರ್ ರಘು ಅವರೇ ಇದರ ಉಸ್ತುವಾರಿಯಲ್ಲಿರ್ತಾರೆ। ಇವರ ಅಂಡರ್ ಅಲ್ಲಿ 66 ಮಂದಿ, ನಮ್ಮ 28 ಗ್ರಾಮಗಳು ಮತ್ತು ನಗರ ಸೇರಿ 66 ಮಂದಿ ಕಾರ್ಯಕರ್ತರು ಈ ವೇಳೆ ಕಾಂಗ್ರೆಸ್ನ ನೂತನ ಅಧ್ಯಕ್ಷ ಶಶಿಧರ್ ಎಂಜೆ, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗೋಕುಲ್ ದಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು।